ಹಲೋ, ಹಾ ಲೋಕೇಶ್ ಅವರತೆ ಅಂದ್ರೆ ಎಂಕುಲೊಂಜಿ ಫ್ಯಾನ್ ಕೊನದಿತ್ತತೆ ಗೊತ್ತು. ಅಲ್ತ್ ಇನ್ನು ಶಾಪುರ್ದು ಹಾ ಅವು ದಾಲ ರನ್ನ ಒಂದಿಜ್ಜಿ ಊರು ಪಂದೆ ಊರು ಕೊಡ್ತಾನ ಪಂದೆಗೆ ಅವಿಂಚಿ ವಗ್ಗ ಏರಿಯಾದಂಚಿ ಓ ವಗ್ಗ ಏರಿಯಾದಂಚಿ ಕೊನೊತ್ತ ಒಂಜಿ ಫ್ಯಾನ್ ಅಂದು ದೂರ ಕೊಡ್ತಾನ ಪಂದೆ ಹಾ ದೂರ ಕೊಯ್ನಿ ಎಂಕ್ಲ ಇಲ್ಲಾಗ ಒಂಜಿ ಫ್ಯಾನ್ ಕೊನುತ್ತಾ ಇರೋ ಶಾಪುರ್ದು ಹಾ ಹಾ ನೆನ್ಪುಂಡೆ ಒತ್ತು ಒತ್ತು ಪಂದೆಗೆ ಪಕ್ಕನ ಗೊತ್ತಾಯ್ತು. ವಗ್ಗದಂಚಿರ್ದು ಅಲಂಪುರಿರ್ದು ಹಾ ಹಾ ಒಂಜಿ ಫ್ಯಾನ್ ಕೊನದ ಅವು ಅವಳು ತೂನ ಕರೆಕ್ಟ್ ಇತ್ತು ನೀರು ಇಲ್ಲಡೆ ಕೊನನಾಗ ದಾತನ ರನ್ನ ಒಂದಿಜ್ಜಿ ಲೋಕೇಶರ ಏತು ಕೊಯ್ನಿ ಕೊನದೊಂಜಿ 2 ದಿನ ಅಂದ ಆತೆ ಹಾ 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 ಹೋಗ್ತಿಲ್ಲ ಇದು 19 ಪುಟ್ಟ ಅವೇ ಎಲ್ಲ ಅತ್ತ ಉದ ಎಂಚಾಂಡು ಅವಳು ತೂನ ಕರೆಕ್ಟ್ ಇತ್ತುಂಡು ಇತ್ತೆಂಚ ಪತೊಂದು ಬರ್ರೆಂಕ್ಲೆಗ್ ಬಾಡಿಗೆ ವಾಪಸ್ ಕೊರಡ ಹಾಪುಂಡು ಅವಳು ಚೆಕ್ ಮಲ್ತುಂಡ ಸರಿ ಇಪ್ಪುಂಡು ಇಡೆ ಕೊನನಾಗ ದಾಯಕ ಅಂಚಾಂಡು ಗೊತ್ತಾ ಒಂದಿಜ್ಜಿ ಅಂದ ಏಪ ಕೊಡೆ ಕೊಡೆ 2 ದಿನ ಅಂದ 2 ದಿನ ಅಂಡು ಈರ್ ಇತ್ತರ ಜರ ಗೊತ್ತಿಜ್ಜಿ ಸುಧಾರ ಇಲ್ಲ ಬುದ್ಧರೇನ ಶಾಂತಿ ಮಂಡುದು ಹಾ ಅವೇ ಯಾನು ಅವಳು ತೂನಾಗ ಸರಿ ಇತ್ತು ಮಾರ ಇಡ್ಡೆ ಬತ್ತದಾನ ಪಿರ ಇಂಕುಲ್ ಕೊನದ್ ಮಾರ್ರೆ ಪಿರ ಬಾಡಿಗೆ ಅಂತೊಂದು ಏರ್ ಕೊನಪ್ಪನಿ ಏನಿತ್ತೆ ಜನ ಗಡಬುರಾರ ಅಂದು ಹೋಗ್ಕೊಂತಿದ್ದ ಫ್ಯಾನ್ ಕಂಪನಿ ಅವು ಗೊತ್ತಿಜ್ಜಿ ಆನಿತ ಪಿರೈಡುಲ್ಲ ಅವು ಸರಿ ಅಂತೂತಿಜ್ಜಿ ಅವು ಗಾದೆ ಅಂಚ ಅಂದು ಆಂಡು ಗೊತ್ತಾ ಒಂದು ಇಜ್ಜಿಕ್ಕ ಅವತ್ತಂದ ಎಂಕ್ಲೆಗೆ ಎಲ್ಲ ಇಲ್ಲೋಕ್ಕೆಲ್ಲ ಅವು ಸರಿದು ಗೊತ್ತಾನ ಪಕ್ಕದ ಕೊಯ್ನ ಅಂದ್ರೆ ಪೊಸತ್ತೆ ಕೊನೋತೀನಿ ಓ ಪೊಸತ್ತೆ ಕೊನೋತೀನಿ ಎಲ್ಲ ಇಲ್ಲೋಕ್ಕೆಲ್ಲ ಮಾರ ಇತ್ತೆ ಇಂಕ್ಲೆ ಪುರ್ಸೋತುಲ ಇಜ್ಜಿ ಇತ್ತೆ ಜನ ಕಡಪುರಾರ ಜನ ಅವರು ಬಿದ್ದಿದೆ ಅವರಿಗೆ ಶಾಪಿಂಗ್ ಬರ್ಕೊಂಡು ಅವು ಕಂಪ್ನಿ ಅದಾವ ಅಂದು ಇತ್ತೆ ಕಂಪ್ನಿ ನಾಳೆ ಇದೆ ಶಾಪಿಂಗ್ ಬರ್ಕೊಂಡು ಈಗ ಅಂದಿದ್ದೆ ಅಂದು ಲೋಕಲ್ ಇಟ್ಟಿದ್ದೆ ಶಾಪ್ ಇಟ್ಟಿದ್ದೆ ಇತ್ತೆ ದಾದ ಮಲ್ಪುನಿ ಪನ್ನೆಗೆ ಓ ಇತ್ತೆ ದಾದ ಮಲ್ಪುನಿತೆ ಎಲ್ಲ ಇಲ್ಲೋಕ್ಕೆಲ್ಲ ಅತ್ತೆ ಊಟ ಇದೆ ಗೊತ್ತಾಗ್ತಿದೆ ಇದು ಫ್ಯಾನ್ ఉంది ಸೀಲಿಂಗ್ ಫ್ಯಾನ್ ಸೀಲಿಂಗ್ ಫ್ಯಾನ್ ಅಂದು ಇತ್ತೆ ಅವು ಎಂಕ್ಲೆಗ್ ಇಲ್ಲೋಕ್ಕೆಲ್ ಮಾರ ಇನ್ನಿತ್ತೆ ಇನ್ನಿಲ್ಲ ಬಿನ್ನೆರುಲ್ಲೇರು ಎಂಕ್ಲೆಗ್ ಅವಂಜಿ ಫ್ಯಾನ್ ಬೋರ್ಡ್ ಇತ್ತುಂಡು ಇತ್ತೆ ದಾದ ಮಲ್ಪುನಿ ಇಂದು ಗೊತ್ತಾ ಒಂದು ಇಜ್ಜಿ ಇತ್ತೆ ಬರಲ್ಯ ಕೊನೊಂದೊಂಜಿ 2 ದಿನ ಅಂಡು ಅವು ಪಂಡ ಯಾನ್ ಬತಿ ಎನ್ನ ಮಗೆ ಬತ್ತದಿತ್ತೆ ಅಡೆಗ್ ಎನ್ನ ಮಗೆಲ ಮಗನ ಫ್ರೆಂಡ್ ಬತ್ತದು ಕೊನ ಇದ್ದೀನಿ ಅಯ್ಯ ಅವು ಇತ್ತೆ ತೂನ ಮೂಲುಂದ ಒಂದಿಜ್ಜಿ ಕಂಪನಿಯಾಗ ಇಂಕ್ ಒಂದು ಕರೆಕ್ಟ್ ಗೊತ್ತಿಜ್ಜಿ ಅಂಬಣ ಪಿದಾಯ್ಡುಲ್ಲ ಅನಿತ ಇಂಗ್ ಸರಿ ತೂತಿಜ್ಜಿ ಅಂಚ ಪಂಡಿನಿ ಇತ್ತೆ 8 ಗಂಟೆ ಮುಟ್ಟ ಶಾಪ್ ಓಪನ್ ಉಂಟು ಬನ್ನಿ ಏತಂಟೆಗೆ ನೀ ಸಂಡೆ ಐತೆ ಒಂದು ಬೇಕಂಡ ಏತಂಟೆ ಮುಟ್ಟುಂಡು 8 ಗಂಟೆ ಮುಟ್ಟುಂಡು 8 ಗಂಟೆ ಮುಟ್ಟಲ್ಲಾರು ಶಾಪುಡು ಆಜಂಟೆ ಬಂದಾಪುಂಡ ಇತ್ತೆ ಐನು ಕಾಲ ಅಂಡು ಒಂಜಿ ಆಜಾರ ಮುಟ್ಟ ಉಂಟಲ್ಯ ಅಂದು ಪಂತಾರ ಅವಳು ಆಜಾರ ಮುಟ್ಟ ಅಂತಾರೆ ಒಂಜಿ ಅರ್ಧ ಗಂಟೆ ತಾನೆ ಆಪುಂಡಿ ಅರ್ಧ ಗಂಟೆ ಆಯ್ತು ಎಂಕ್ಲೆ ಪಂಡ ದಾಲ ಅಂತಾರೆ ಆಪು ಜಿಲ್ಲೋಕೆಲಾತ ಎಲ್ಲ ಒಂಜಿ ಅರ್ಧ ಗಂಟೆ ಅಂತುಲೆ ಅದೇ ಅಂದು ಪುರ ಬಿಲ್ಲು ಪುರ ಆಪುಂಡಿ ಫೋಟೋ ಪಾಡಡೆ ಪಾಡ್ದು ದಾದ ಅನ್ಪುವಾರು ಪಾಡ್ದಾಯ್ಬೇಕಿತ್ತು ದಾದ ಅನ್ಪುವಾರು ಅಂದು ಆದ ಮಲ್ಪೊಲಿ ಎಂಕಿತೆ ಬತ್ತು ದಾಡಿ ನೀತೆ ಫ್ಯಾನ್ ಇಡೆ ಬೇತೆ ಎಡ್ಡೆ ಫ್ಯಾನ್ ಇಡೆ ಬರೋಡಿತ್ತೆ ಇತ್ತೆ ಎಡ್ಡೆ ಫ್ಯಾನ್ ಇತ್ತೆ ಬರೋಡು ದಾಂಡ ಎಲ್ಲ ಇಲ್ಲೋಕೆಲಾತೆ ಸರ್ ಕೋಪ ಮಲ್ಪೊಚ್ಚಿ ಇದು ಏನ್ ಗೊತ್ತಾ ಸರ್ ಇದು ಯೂಟ್ಯೂಬ್ ಚಾನೆಲ್ ಇಂದ ಅಮಿತಾ ಮಾತಾಡ್ತಿರೋದು ಇವತ್ತಂದ್ರೆ ಪ್ರ್ಯಾಂಕ್ ಕಾಲ್ಸ್ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ
ಸರ್ ಇದು ನಿಮ್ಮ ನಂಬರ್ ಅನ್ನು ಕೇಶವ ಆಚಾರ್ಯ ಮಂಗಜಿ ಅವರು ಕೊಟ್ಟಿರೋದು. ದಯವಿಟ್ಟು ಕೋಪ ಮಾಡ್ಕೊಳ್ಬೇಡಿ, ಯಾಕಂದ್ರೆ ಇದು ಜನರನ್ನ ನಗಿಸುವಂತದ್ದು ಒಂದು. ಜಾಸ್ತಿ ಬೇಕಿತ್ತು ನನಗೆ ಗೊತ್ತದು ಕೋಪ ಅದು. ಅದೇ ಅದೇ ಗೊತ್ತಾಯ್ತು, ಅದಕ್ಕೆ ರಜನಿನೊಟ್ಟಿಗೆ ಪ್ಲಾನ್ ಕೊಡ್ತಿದ್ದೆ ಕೊಲಂಬಿನೊಟ್ಟಿಗೆ ಕೊನೊಂದು ಮಾಂಗಜಿ ಕೊನೊಂದು ಹೇಳ್ತೀವಿ. ಹೌದಾ, ಇದೀಗ ಕಾರ್ಯಕ್ರಮದಲ್ಲಿ ನಡೀತಾ ಉಂಟು. ಹಾ ಹಾ, ಓಕೆ ಓಕೆ ಲೋಕೇಶ್ ಅವ್ರೆ, ನಿಮ್ಗೆ ಕೋಪ ಬರ್ಲಿಲ್ಲ ಅಲ್ಲ? ದಯವಿಟ್ಟು ಕೋಪ ಮಾಡ್ಕೊಳ್ಬಾರ್ದು ಈ ಕಾರ್ಯಕ್ರಮದಲ್ಲಿ, ಯಾಕಂದ್ರೆ ಎಲ್ರಿಗೂ ಒಂದು ನಗಿಸುವಂತಹ ಇದೊಂದು. ಆದ್ರೂ ನೀವು ಬಕ್ರಾಗಿ ಬಿಟ್ರಿ ಅಲ್ಲ? ಬಕ್ರಾಗಿ ಬಿಟ್ರಿ, ಬಕ್ರಾದ್ರಿ ಅಂತ, ಬಕ್ರಾಗಿ ಬಿಟ್ರಿ ಅಂತ. ಇಲ್ಲ 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 ಇಲ್ಲ, ಆದ್ರೂ ನಾನು ಅದನ್ನು ಆಲೋಚನೆ ಮಾಡಿ ತುಂಬಾ ಆಗಿದ್ದೆ. ನನ್ನ ಶಾಪಿಂದ 2 ದಿವಸ ಮುಂಚೆ ಪ್ಲಾನ್ ಯಾರು ಅನಂತಪುರಿಗೆ ಯಾರು ಕೊಂಡೋಗಿದ್ದೀರ ಅಂತ ನಾನು ಆಲೋಚನೆ ಮಾಡಿದ್ದೆ. ಗೊತ್ತಾಗ್ಲಿಲ್ಲ ಅಲ್ಲ? ನೀವು ಮಾತಾಡಿದ ನಿಟ್ಟಿನಲ್ಲಿ ನಾನು ನನ್ನ ಶಾಪಿನ ಒಳಗಡೆ ಹೋಗಿ ಅದಕ್ಕೆ ಆಲೋಚನೆ ಮಾಡಿದ್ದು ಉಂಟಾ ತಗೊಂಡೋಗಿದ್ದೀರಾ ಇಲ್ವಾ ಅಂತ. ಅವಾಗ ನನಗೆ ಡೌಟ್ ಇತ್ತು, ಅದಕ್ಕೋಸ್ಕರ ನಾನು ಕೇಳಿದೆ ನಿಮ್ ಮತ್ತು ಕೊಡಗಲ್ತೀನಿ ನಾನು ನೋಡ್ತೀನಿ ಅಂತ. ಹಾ 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 ಹಾ, ಅದೇ ಗೊತ್ತಾಯ್ತು. ಮತ್ತೆ ನೀವು ಸ್ವಲ್ಪ ಕೋಪ ಬಂದಾಗೆ ಉಂಟು. ಫಸ್ಟ್ ಕಡಪುರ್ಲೆ ಅಂತ ಹೇಳಿದ್ರಲ್ಲ. ಆಗ ಮತ್ತೆ ನಾಕಿ ಹೇಳ್ಬೇಕು, ನೀವು ಹೇಳಿದ್ರೆ ನಾಳೆ ನನ್ಗೆ ಮನೆ ಹೋಗ್ಬೇಕು ಏನ್ ಮಾಡುದು. ಹೌದು ಹೌದು, ಅದೇ ಯಾವ ಕಂಪನಿ ಅಂತ ನನ್ಗೆ ಗೊತ್ತಿಲ್ಲ, ಅದಕ್ಕೆ ನಾನು ಅಲ್ಲಿಗೆ ಅದನ್ನ ತಿರುಗಿಸಿ ಬಿಟ್ಟದ ಅಷ್ಟೇ. ಯಾವ ಕಂಪನಿ ಕೇಳಿದ್ರಲ್ಲ ನೀವು? ಇಲ್ಲ ಇಲ್ಲ, ಅದು ನಮ್ಗೆ ಅಂದ್ರೆ ಏನ್ ಗೊತ್ತಾ, ಒಂದೊಂದ್ಸಾರಿ ಕೋಪ ಬಂದಿಲ್ಲ ಕೂಡ ಕೋಪ ಬಂದ ತರ ಮಾತಾಡಿ ಅದು ಅನುಭವ ಇದೆ. ಕೆಲಸವನ್ನ ಕ್ಲಿಯರ್ ಮಾಡ್ಬೇಕಂದ್ರೆ ತಾಳ್ಮೆ ಬೇಕಲ್ವಾ? ಹೌದು ಅಲ್ಲ, ಕೋಪ ಬಂದ ಕೂಡ ಮಾತಾಡ್ಬೇಕಾಗ್ತದೆ. ಇಲ್ಲಾಂದ್ರೆ ಅವರು ನಾವು ಇದು ಪೇಮೆಂಟ್ ಆಗಿದ್ದೆ ಮತ್ತೆ ಅವ್ರು ಜಾಸ್ತಿ ಮಾತಾಡ್ತಾರೆ. ಹೌದು ಹೌದು, ನಿಜ ನಿಜ. ಕಸ್ಟಮರ್ ಹೌದು ಜಾಸ್ತಿ ಮಾತಾಡ್ತಾ ಹೋಗ್ತಾರೆ ಅಲ್ವಾ? ಹೌದು, ಅದು ಬ್ರೇಕ್ ಆಗ್ಬೇಕಂತ ನೋಡಿ. ಇವಾಗ ನೀವು ಹೇಳಿದ್ರಿ ಹೀಗೆ ಅಂತ, ಇಲ್ಲಾಂದ್ರೆ ಈಗ ಕಸ್ಟಮರ್ ಅದೇ ಪ್ಲೇಸ್ ಅಲ್ಲಿ ಇದ್ರೆ ಅವ್ರು ಹೇಳ್ತಾರೆ ಏನ್ ಗೊತ್ತಾ, ಮತ್ತೆ ಕೂಡ ಜಾಸ್ತಿ ಮಾತಾಡ್ಕೊಂಡು ಹೋಗ್ತಾರೆ. ಅವಾಗ ನಾವು ಸುಮ್ಮನೆ ಅವ್ರ ಕೈಯಿಂದ ನಾವು ನಮ್ಮನ್ನು ನಾವು ಇದು ಮಾಡ್ಕೊಂಡು ಇರ್ತೇವೆ. ಯಾಕಂದ್ರೆ ಸರ್ವಿಸ್ಗೋಸ್ಕರ ಕಂಪನಿ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಬಟ್ ಅದನ್ನು ಪ್ರೊವೈಡ್ ಮಾಡಿಸೋದು ಮಾತ್ರ ನಮ್ಮ. ಹೌದು ಹೌದು ಹೌದು, ನಿಜ ನಿಜ ನಿಜ. ಓಕೆ ಲೋಕೇಶ್ ಅವರೇ, ಥ್ಯಾಂಕ್ ಯು.